ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಹಾಗೂ ಡಾಕ್ಟರ್ ಪಿ ದಯಾನಂದ ಪೈ ಹಾಗೂ ಡಾಕ್ಟರ್ ಪಿ ಸತೀಶ್ ಪೈ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ನೇತ್ರದಾನ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಪಂಪ್ವೆಲ್ನ ಉಜ್ಜೋಡಿಯ ಸಮೀಪದಲ್ಲಿರುವ ಪ್ರಸಾದ್ ನೇತ್ರಾಲಯದಲ್ಲಿ ನೇತ್ರದಾನ ಜಾಗೃತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನೇತ್ರದಾನದ ಬಗ್ಗೆ ಜನರಲ್ಲಿ ಇರುವ ಮೂಢನಂಬಿಕೆ ದೂರವಾಗಬೇಕಿದೆ. ದೇಶದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನರು ಯುವಕರಾಗಿದ್ದು, ಯುವ ಜನತೆಯಲ್ಲಿಯೂ ನೇತ್ರದಾನದ ಬಗ್ಗೆ ಜಾಗೃತಿ ಮೂಡಬೇಕು ಎಂದರು. ನೀವು ನಡೆದುಕೊಂಡು ಬಂದದ್ದು ಮಾತ್ರ ಅಲ್ಲ, ನೀವು ಇಡೀ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರಿ. ಏನಂತ ಹೇಳಿದ್ರೆ, ಐ ಡೊನೇಷನ್ ಕ್ಯಾಂಪಿಗೆ ನಾವು ನಮ್ಮ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳುವಂಥ ಒಂದು ಸಂದೇಶ ಕೊಟ್ಟಿದ್ರಿ. ನಾನು ಪಾರ್ಲಿಮೆಂಟ್ನಲ್ಲಿ ಕೂಡ ಆರ್ಗನ್ ಡೊನೇಷನ್ನ ಬಗ್ಗೆ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ ತರುವಂಥ ತಯಾರಿ ಕೂಡ ಮಾಡಿದ್ದೇನೆ. ನಾನು ಡಾಕ್ಟರ್ ಪ್ರಸಾದ್ ಹತ್ರ ಚರ್ಚೆ ಕೂಡ ಮಾಡಿದ್ದೇನೆ. ಪ್ರಸಾದ್ ನೇತ್ರಾಲಯದ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೆ ಮಾತನಾಡಿ, ಇಡೀ ಭಾರತದಲ್ಲಿ ನೇತ್ರದಾನ ಮಾಡುವವರ ಸಂಖ್ಯೆ ಕೇವಲ 69,000 ಮಾತ್ರ. ಜನರ ಮನಸ್ಸಿನಲ್ಲಿರುವ ತಪ್ಪು ಕಲ್ಪನೆಗಳು ದೂರವಾಗಿ ನೇತ್ರದಾನದ ಬಗ್ಗೆ ಅರಿವು ಮೂಡಬೇಕು. ಉಡುಪಿ, ಮಂಗಳೂರಿನಲ್ಲಿ 2,000 ಕರಿಗುಟ್ಟಿಯ ಅವಶ್ಯಕತೆ ಇದೆ ಎಂದರು. ನಿಮ್ಮೆಲ್ಲರ ಹತ್ರ ನನ್ನ ಒಂದು ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ಮನುಷ್ಯ ಸತ್ತ ಬಳಿಕ ಅವನ ದೇಹದ ಯಾವುದೇ ಭಾಗ ಯೂಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಏನೇ ಬೇಕಾದ್ರೂ ಸಮೇತ ಸಾಯುವ ಮೊದಲೇ ಅವನು ಡಿಕ್ಲೇರ್ ಮಾಡಿರ್ತಾರೆ. ಹಾರ್ಟ್ ಸಮೇತ ಸಾಯುವ ಮೊದಲೇ ತೆಗಿಬೇಕು. ಆದರೆ ಸತ್ತ ಮೇಲೆ ಹಾರ್ಟ್ ಸಹ ಬಂದಾಗಿರ್ತದೆ, ಅದು ಯೂಸ್ ಆಗುದಿಲ್ಲ. ಆದರೆ ಕಣ್ಣಿನ ಕರಿಗುಡ್ಡೆ ಮಾತ್ರ ಡೆತ್ ಆದ ಮೇಲೆ ಯಾವಾಗಲೂ ಯೂಸ್ ಆಗುವಂತ ಒಂದು ಭಾಗ. ಕಣ್ಣಿನ ಕರಿಗುಡ್ಡೆ ನಿಮ್ಗೆ ಆಗಾಗಲೇ ಕಳೆದ ಬಾರಿ ಹರೀಶ್ ಎಂಬ ಒಂದು ವ್ಯಕ್ತಿ ಆಕ್ಸಿಡೆಂಟ್ ಆಗೋದು ಚಿತ್ರದುರ್ಗದಲ್ಲಿ. ಅವನ ಕಣ್ಣನ್ನು ಅವನು ಸಾಯುವ ಟೈಮ್ನಲ್ಲಿ ಅವನು ಹೇಳ್ತಾನ, ಅವನು ಈ ಕಣ್ಣನ್ನು ತೆಗೆದುಕೊಡಿ ಅಂತೇಳಿ. ಹಾಗಾಗಿ ಅವನ ಹೆಸರಿನಲ್ಲಿ ಮುಖ್ಯಮಂತ್ರಿ ಸಾಂತ್ವನ ಯೋಜನೆ ಎಂಬುದನ್ನು ಕಳೆದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅದೊಂದು ಕಾರ್ಯಕ್ರಮವನ್ನು ಸಮೇತ ಜಾರಿಗೊಳಿಸಿದ್ರು, ಯುಟಿ ಖಾದರ್ ಅವರು ಆರೋಗ್ಯ ಸಚಿವರಿದ್ದಾಗ. ಯಾಕಂತ ಹೇಳಿದ್ರೆ ಅವನ ಕಣ್ಣನ್ನು ಅವತ್ತೇ ತೆಗೆದು ಇನ್ನಿಬ್ಬರಿಗೆ ಜೋಡಣೆ ಮಾಡಿದ್ರು. ಜೋಡಣೆ ಮಾಡಿದಂತ ವ್ಯಕ್ತಿ ಅವನಿಗೆ ಕಣ್ಣಿನಲ್ಲಿ ಯಾವ ದೃಷ್ಟಿನೂ ಇರಲಿಲ್ಲ. ಈಗಾಗಲೇ ಅವನು ಆಸ್ಕರ್ ಫರ್ನಾಂಡಿಸ್ ಅವರ ಪತ್ನಿ ಬ್ಲಾಸಮ್ ಆಸ್ಕರ್ ಫರ್ನಾಂಡಿಸ್, ಉದ್ಯಮಿ ಜಿಕೆ ರಾವ್, ಲಯನ್ಸ್ ಕ್ಲಬ್ನ ಜಗನ್ನಾಥ್ ಗಂಭೀರ್, ಲಯನ್ಸ್ ಜಿಲ್ಲೆ 317D ವಲಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಿಯದರ್ಶಿನಿ, ಪ್ರಸಾದ್ ನೇತ್ರಾಲಯದ ನಿರ್ದೇಶಕರಾದ ರಘುರಾಮ್ ರಾವ್, ವಿಕ್ರಮ್ ಜೈನ್, ಹರೀಶ್ ಶೆಟ್ಟಿ, ರಶ್ಮಿ ಕೃಷ್ಣ ಪ್ರಸಾದ್ ಮೊದಲಾದವರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಪಂಪ್ವೆಲ್ನಿಂದ ಆಸ್ಪತ್ರೆಯ ತನಕ ಜಾಗೃತಿ ಜಾಥಾ ನಡೆಯಿತು. ಜಾಥಾಕ್ಕೆ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ, ಲಯನ್ಸ್ ಕ್ಲಬ್ ಮೆಟ್ರೋ ಗೋಲ್ಡ್, ಲಯನ್ಸ್ ಕ್ಲಬ್ ಬಲ್ಮಠ, ಲಯನ್ಸ್ ಕ್ಲಬ್ ಕಾವೇರಿ, ನಗರದ ನಾನಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ನೇತ್ರದಾನದ ಜಾಗೃತಿಯ ಬಗ್ಗೆ ಘೋಷಣೆ ಕೂಗಿದ್ರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.